ಚಿಕನ್ ಕಬಾಬ್ ಬಿರಿಯಾನಿ ಹೇಗೆ ಮಾಡುವುದಂತ ನೋಡೋಣ ಬನ್ನಿ. ಗರಂ ಮಸಾಲ, ಕೊತ್ತಂಬರಿ ಸೊಪ್ಪು, ಈರುಳ್ಳಿ, ಕೇಸರಿ, ಬ್ರೌನ್ ಆನಿಯನ್, ಕರಿಮೆಣಸು, ಬೆಳ್ಳುಳ್ಳಿ, ಶುಂಠಿ, ಮೊಟ್ಟೆ, ಗರಂ ಮಸಾಲ, ಕಾರ್ನ್ಫ್ಲೋರ್, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಮೆಣಸಿನ ಹುಡಿ, ದ್ರಾಕ್ಷಿ ಗೋಡಂಬಿ, ತುಪ್ಪ, ಟೊಮೆಟೊ, ಕಾಯಿಮೆಣಸು, ಗರಂ ಮಸಾಲ, ಬಾಸುಮತಿ ಅಕ್ಕಿ, ನಿಂಬೆಹಣ್ಣು, ಕೋಳಿ. ಈಗ ಕೋಳಿಗೆ ಮೆಣಸಿನ ಹುಡಿಯನ್ನು ಹಾಕೋಣ. ಮೆಣಸಿನ ಹುಡಿ ಖಾರಕ್ಕೆ ಬೇಕಾದಷ್ಟು ಹಾಕಿದರೆ ಸಾಕು. ಅರಶಿನ ಹುಡಿ ಹಾಕೋಣ. ಅರಶಿನ ಹುಡಿ 1/4 ಚಮಚದಷ್ಟು ಹಾಕ್ತಾ ಇದ್ದೀನಿ. ಗರಂ ಮಸಾಲ ಹುಡಿ 1/4 ಚಮಚದಷ್ಟು. ಉಪ್ಪು ರುಚಿಗೆ ತಕ್ಕಷ್ಟು. ಕಾರ್ನ್ಫ್ಲೋರ್ 2 ಚಮಚ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 1 ಚಮಚ. 1 ಮೊಟ್ಟೆ, ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿದ ನಂತರ ಅರ್ಧ ಗಂಟೆ ಮ್ಯಾರಿನೇಟ್ ಮಾಡಬೇಕು. ಈಗ ಮ್ಯಾರಿನೇಟ್ಗೆ ಇಡೋಣ. ಬಾಸುಮತಿ ಅಕ್ಕಿಗೆ ನೀರು ಹಾಕಿ ಅರ್ಧ ಗಂಟೆಯಷ್ಟು ನೆನೆಯಲ್ಲಿಡೋಣ. ಒಂದು ಪ್ಯಾನ್ ಇಡೋಣ. ಅದಕ್ಕೆ ಉದ್ದ ಮೆಣಸು ಮತ್ತು ಗಿಡ್ಡ ಮೆಣಸನ್ನು ಹಾಕೋಣ. ಧನಿಯಾ ಹಾಕೋಣ. ಈಗ ಅದನ್ನು ಹುರಿಯೋಣ. ಈಗ ಚಕ್ಕೆ ಹಾಕೋಣ. ಲವಂಗ ಹಾಕೋಣ. ಏಲಕ್ಕಿ ಹಾಕೋಣ. ಜಾಪತ್ರೆ ಹಾಕೋಣ. ಜೀರಿಗೆ ಹಾಕೋಣ. ಈಗ ಎಲ್ಲವನ್ನು ಚೆನ್ನಾಗಿ ಹುರಿಯೋಣ. ಕರಿಮೆಣಸು ಹಾಕೋಣ. ಈಗ ಇದನ್ನೆಲ್ಲ ಚೆನ್ನಾಗಿ ಹುರಿಯಬೇಕು. ಇಟ್ಟಿರುವ ಮಸಾಲೆಯನ್ನು ಮಿಕ್ಸಿ ಜಾರಿಗೆ ಹಾಕೋಣ. ಈಗ ಅದನ್ನು ಮಿಕ್ಸಿ ಮಾಡೋಣ. ನೀರು ಹಾಕದೆ ಹುಡಿ ಮಾಡಬೇಕು. ಹುಡಿಯಾಗಿದೆ. ಇಷ್ಟು ಹುಡಿಯಾದರೆ ಸಾಕು. ಮಿಕ್ಸಿ ಜಾರಿಗೆ ಶುಂಠಿ ಹಾಕೋಣ. ಕಾಯಿಮೆಣಸು ಹಾಕೋಣ.
ಬೆಳ್ಳುಳ್ಳಿ ಹಾಕೋಣ. ಬ್ರೌನ್ ಆನಿಯನ್ ಹಾಕೋಣ. 3 ಈರುಳ್ಳಿಯನ್ನು ಹುರಿದಿಟ್ಟುಕೊಂಡಿದ್ದೇನೆ, ಅದನ್ನು ಹಾಕ್ತಾ ಇದ್ದೇನೆ ಈಗ. ಕೊತ್ತಂಬರಿ ಸೊಪ್ಪು ಹಾಕೋಣ. ಮಿಕ್ಸಿ ಮಾಡಲು ಬೇಕಾದಷ್ಟು ನೀರು ಹಾಕೋಣ. ಮಿಕ್ಸಿ ಮಾಡೋಣ. ಈಗ ಮಿಕ್ಸಿ ಮಾಡಿ ಆಗಿದೆ. ಮಸಾಲ ರೆಡಿಯಾಗಿದೆ. ಒಂದು ಕಡಾಯಿಗೆ ನೀರು ಹಾಕೋಣ. ಗರಂ ಮಸಾಲ ಹಾಕೋಣ. ನಿಂಬೆ ಹಣ್ಣನ್ನು ಹಾಕೋಣ. ಉಪ್ಪು ಹಾಕೋಣ. ಕಲ್ಲು ಉಪ್ಪು ಹಾಕ್ತಾ ಇದ್ದೇನೆ. ಈಗ ನೀರು ಕುದಿ ಬಂದಿದೆ. ಈಗ ಬಾಸುಮತಿ ಅಕ್ಕಿಯನ್ನು ಅದಕ್ಕೆ ಹಾಕೋಣ. ಬಾಸುಮತಿ ಅಕ್ಕಿಯನ್ನು 75% ಬೇಯಿಸಬೇಕು. ಒಂದು ಪ್ಯಾನ್ ಇಟ್ಟು ಅದಕ್ಕೆ ತುಪ್ಪವನ್ನು ಹಾಕೋಣ. ಎಣ್ಣೆ ಹಾಕೋಣ 2 ಚಮಚದಷ್ಟು. ಈಗ ಎಣ್ಣೆ ಕಾದಿದೆ, ಅದಕ್ಕೆ ಕೋಳಿಯನ್ನು ಹಾಕೋಣ. ಕೋಳಿ ಒಂದು ಸೈಡ್ ಫ್ರೈ ಆಗಿದೆ, ಇನ್ನೊಂದು ಸೈಡಿಗೆ ತಿರುಗಿಸಿ ಹಾಕೋಣ. ಇನ್ನೊಂದು ಸೈಡ್ ಫ್ರೈ ಆಗಲು ಬಿಡೋಣ. ಚಿಕನ್ ಫ್ರೈ ಆಗಿದೆ. ಈರುಳ್ಳಿ ಹಾಕೋಣ. ಅದನ್ನು ಸ್ವಲ್ಪ ಹೊತ್ತು ಹುರಿಯಬೇಕು. ಟೊಮೆಟೊ ಹಾಕೋಣ. ಟೊಮೆಟೊ ಬಾಡುವವರೆಗೂ ಅದನ್ನು ಹುರಿಯಬೇಕು.
ಮೆಣಸಿನಕಾಯನ್ನು ಹಾಕೋಣ. ದ್ರಾಕ್ಷಿ ಮತ್ತು ಗೋಡಂಬಿಯನ್ನು ಹಾಕೋಣ. ಈಗ ಸ್ವಲ್ಪ ಹೊತ್ತು ಹುರಿಯೋಣ. ಹುಡಿ ಮಾಡಿಟ್ಟಿರುವ ಮಸಾಲೆಯನ್ನು ಹಾಕೋಣ. ಅದನ್ನು ಸ್ವಲ್ಪ ಹೊತ್ತು ಎಣ್ಣೆಯಲ್ಲಿ ಹುರಿಯಬೇಕು. ಈಗ ಇನ್ನೊಂದು ಮಸಾಲೆಯನ್ನು ಹಾಕೋಣ. ಉಪ್ಪು ಹಾಕೋಣ. ಕಲ್ಲುಪ್ಪು ಹಾಕ್ತಾ ಇದ್ದೇನೆ. ಈಗ ನೀರು ಹಾಕೋಣ. ನೀರು ಎಷ್ಟು ಬೇಕಂತ ನೋಡಿ ಹಾಕಿದ್ರೆ ಆಯಿತು, ಜಾಸ್ತಿ ಹಾಕೋದು ಬೇಡ. ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ. ನಿಂಬೆಹಣ್ಣಿನ ರಸವನ್ನು ಹಾಕೋಣ. ಕೊತ್ತಂಬರಿ ಸೊಪ್ಪು ಹಾಕೋಣ. ಅನ್ನ ಬೆಂದಿದೆ. 75% ಬೆಂದರೆ ಸಾಕು. ಈಗ ಅನ್ನವನ್ನು ತಗೊಂಡು ಕೋಳಿಗೆ ಹಾಕೋಣ. ಹುರಿದಿಟ್ಟಿರುವ ಈರುಳ್ಳಿಯನ್ನು ಹಾಕೋಣ. ಕೊತ್ತಂಬರಿ ಸೊಪ್ಪು ಹಾಕೋಣ. ಕೇಸರಿ ಹಾಕೋಣ. ಕೇಸರಿಯನ್ನು ಹಾಲಿನಲ್ಲಿ ಹಾಕಿಟ್ಟಿದ್ದೇನೆ, ಅದನ್ನು ಹಾಕ್ತಾ ಇದ್ದೇನೆ ಈಗ. ಈಗ ಅನ್ನವನ್ನು ಪುನಃ ಹಾಕೋಣ ಅದರ ಮೇಲೆ. ಈಗ ಹುರಿದಿಟ್ಟಿರುವ ಈರುಳ್ಳಿಯನ್ನು ಹಾಕೋಣ. ಕೊತ್ತಂಬರಿ ಸೊಪ್ಪನ್ನು ಹಾಕೋಣ. ಕೇಸರಿ ಹಾಕೋಣ.
ಈಗ ಲಿಡ್ ಮುಚ್ಚಿ ಬೇಯಲು ಬಿಡೋಣ. 15 ನಿಮಿಷ ಬೇಯಲಿಡಬೇಕು. 5 ನಿಮಿಷ ಮೀಡಿಯಂ ಫ್ಲೇಮ್, 10 ನಿಮಿಷ ಸ್ಲೋ. ಈಗ ಲಿಡ್ ಓಪನ್ ಮಾಡೋಣ. ಬಿರಿಯಾನಿ ರೆಡಿಯಾಗಿದೆ. ಬಿರಿಯಾನಿಯನ್ನು ಪ್ಲೇಟಿಗೆ ಹಾಕೋಣ. ಚಿಕನ್ ಬಿರಿಯಾನಿ ತಿನ್ನಲು ರೆಡಿಯಾಗಿದೆ. ಹೇಗೆ ಉಂಟಂತ ಕಮೆಂಟ್ ಮಾಡಿ ತಿಳಿಸಿ. ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಥ್ಯಾಂಕ್ ಯು.